ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ವತಿಯಿಂದ ಸಂಭ್ರಮ 2020 ಸಂಗೀತ ರಾಜೀವ್ ಲೈವ್ ಇನ್ ಕನ್ಸಲ್ಟ್ ಅದ್ಧೂರಿಯ ಕಾರ್ಯಕ್ರಮ ಉರ್ವದ ಕ್ರಿಕೆಟ್ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ರಂಜನ್ ಬೋಳೂರು ಅವರನ್ನು ಸನ್ಮಾನಿಸಲಾಯಿತು. ಮಂಗಳೂರಿನ ಉರ್ವ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಸಂಭ್ರಮ 2020 ಕಾರ್ಯಕ್ರಮವನ್ನು ಉಡುಪಿಯ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಡಾ ಜಿ ಶಂಕರ್ ಸೇರಿದಂತೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಒಂದೊಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತ ಶುಭ ಹಾರೈಸಿದರು. ಏನು ಗೌತಮ್ ಕೋಡಿಕಲ್ ಅವರ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ಹುಡುಗರು ಎಲ್ಲ ಜಾತಿ ಮತ ಮರೆತು ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದಾರೆ. ಇದರಲ್ಲಿ ಖಂಡಿತ ರಾಜಕೀಯ ಮಾಡಬೇಡಿ. ಆ ದೇವರಿಗೆ ಸಮಾಜಕ್ಕೆ ಒಂದು ನೆರವನ್ನು ನಿಮ್ಮ ಸಂಘಟನೆಯಿಂದ ಕೊಡಿ. ಒಂದು 2-3 ದಿವಸ ಕಂಟಿನ್ಯೂ ಆಗಿ ಕಾರ್ಯಕ್ರಮ ಮಾಡಿ. ಖಂಡಿತ ನನ್ನ ಟ್ರಸ್ಟ್ನಿಂದ ನಿಮಗೆ ಸಹಾಯವನ್ನು ನಾನು ಮಾಡ್ತೇನೆ. ಹಾಗೆ ದೇವಸ್ಥಾನದ ನಮ್ಮ ಮುಕ್ತೇಶ್ವರರು ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ದೇವಸ್ಥಾನದಿಂದ ಒಂದು ಆಶೀರ್ವಾದ ಪೂರ್ವಕವಾಗಿ ಸ್ವಲ್ಪ ಹಣವನ್ನು ಅವರು ಕೂಡ ಕೊಡಬೇಕು. ನಾವು ಬೆಣ್ಣೆ ಕುದುರಿನಲ್ಲಿ ಕೊಡ್ತೀವಿ. ಹಾಗೆ ಎಲ್ಲರೂ ಕೊಟ್ಟರೆ ಖಂಡಿತ ಇವತ್ತು ಭಾಳಷ್ಟು ಜನ ಸಹಾಯ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಇದು ಮುಂದೆ ಕೂಡ ನಡಿಬೇಕು. ಇಲ್ಲಿಗೆ ಇದು ನಿಂತ ನೀರಾಗಬಾರದು, ಇದು ಹರಿತಾ ಇರಬೇಕು. ಖಂಡಿತ ಆ ಯುವಕರಿಗೆ ಒಂದು ಮಾತನ್ನು ಹೇಳ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ವಿ4 ನ್ಯೂಸ್ನ ಜನಪ್ರಿಯ ರಿಯಾಲಿಟಿ ಶೋ ಕಾಮಿಡಿ ಪ್ರೀಮಿಯರ್ ಲೀಗ್ನ ಖ್ಯಾತಿಯ ರಂಜನ್ ಬೋಳೂರು ಅವರನ್ನ ನಾಟಕ ಮತ್ತು ಚಿತ್ರರಂಗದಲ್ಲಿ ಮಾಡಿದ ಸೇವೆಗಾಗಿ ಗುರುತಿಸಿ ಸನ್ಮಾನಿಸಲಾಯಿತು. ಇದೇ ವೇಳೆ ಸಂಗೀತ ಸಂಭ್ರಮ ಕಾರ್ಯಕ್ರಮ ನೆರೆದವರನ್ನ ಮನೋರಂಜಿಸಿತು. प्राणदीपं शिवं शिवं भजे मोक्षुदातौ शिवो शिवो अद्वैतभास्करौ अर्धनारीश्वरौ हृदयङ्गमो चतुर्दधि सङ्गमौ पळ्ळिकेट्टु शिवमलेक्कु कल्लुम मुळ्ळुम कालुक्कु मेट्टु स्वामिये अय्यप्पो स्वामि चरणं अय्यप्प शरणं. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸುದರ್ಶನ್ ಎಂ, ಉರ್ವ ಮಾರಿಯಮ್ಮ ದೇವಸ್ಥಾನದ ಮುಕ್ತೇಶ್ವರರಾದ ಹರಿಶ್ಚಂದ್ರ ಕರ್ಕೇರ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಜಿಲ್ಲಾಧ್ಯಕ್ಷರಾದ ಶಾಂತರಾಮ್ ಶೆಟ್ಟಿ, ಬಿರುವ ಕುಡ್ಲದ ಸ್ಥಾಪಕರಾದ ಉದಯ್ ಪೂಜಾರಿ ಬಳ್ಳಾಲ್ಬಾಗ್, ಯಶ್ಪಾಲ್ ಸ್ವರ್ಣ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.